ಹುಲಿವೇಷ ಕುಣಿತ ಭಾರತದ ಜಾನಪದ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ದ್ರಾವಿಡ ಪರಂಪರೆಯ ಹಿನ್ನೆಲೆ ಇರುವ ಹುಲಿವೇಷ ಕುಣಿತ ಎಂಥವರನ್ನು ತುದಿಗಾಲಲ್ಲಿ ನಿಲ್ಲಿಸುತ್ತೆ. ಇತ್ತೀಚೆಗೆ ಹುಲಿವೇಷ ಕುಣಿತದಲ್ಲಿ ತುಳುನಾಡು ತನ್ನದೇ ಆದ ವಿಶಿಷ್ಟ ಮೆರುಗನ್ನ ಪಡೆದುಕೊಂಡಿದೆ. ಕುಣಿತದ ಶೈಲಿ, ಕಸರತ್ತು, ವಾದನಗಳ ಅಬ್ಬರ ಪರಂಪರೆಗೆ ಚ್ಯುತಿ ಬರದಂತೆ ಇತರೆಡೆಯ ಹುಲಿವೇಷಗಳಿಗಿಂತ ನಾವು ಒಂದು ಹೆಜ್ಜೆ ಮುಂದೆ ಎಂದು ತೋರಿಸಿಕೊಟ್ಟಿದೆ. ನಮಸ್ಕಾರ, ನಾನು ನಿಖಿತಾ ಪೂಜಾರಿ. ಇದು ಪಿಲಿಗೊಬ್ಬು, ಬನ್ನಿ ಮಲಕ ಹಾಕುವ. ಹುಲಿ ಭಾರತದ ರಾಷ್ಟ್ರಪ್ರಾಣಿ. ಕಾಡಿನಲ್ಲಿ ವ್ಯಾಘ್ರನ ನೋಡುವುದೇ ಚಂದ. ಹುಲಿಯ ಓಟ, ನಡೆ, ಘರ್ಜನೆ, ಬೇಟೆ ಇವುಗಳಿಗೆ ಸರಿಸಾಟಿ ಮತ್ತೊಂದಿಲ್ಲ. ವ್ಯಾಘ್ರನ ನಡೆಯನ್ನ ಹತ್ತಿರದಿಂದ ಬಲ್ಲ ಅಥವಾ ಅವುಗಳನ್ನು ಪಳಗಿಸಬಲ್ಲ ಯುಕ್ತಿ ಇರುವ ಮನುಷ್ಯ ಹುಲಿಯನ್ನು ಅನುಕರಣೆ ಮಾಡದೆ ಇರುತ್ತಾನೆಯೇ? ಬಹುಶಃ ಈ ಕಾರಣದಿಂದಾಗಿಯೇ ನಮ್ಮ ಜನಪದರು ತಮ್ಮ ಮನೋರಂಜನಾ ಕುಣಿತದ ಸಾಲಿಗೆ ಹುಲಿವೇಷವನ್ನ ಸೇರಿಸಿಕೊಂಡ್ರು. ಉಭಯ ಜಿಲ್ಲೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಹುಲಿವೇಷವನ್ನ ಕುಣಿಸಲಾಗುತ್ತೆ. ಉಡುಪಿಯಲ್ಲಿ ವಿಟ್ಲಪಿಂಡಿ ಸಂದರ್ಭದಲ್ಲಿ ಹುಲಿವೇಷ ಕುಣಿತ ತನ್ನದೇ ಆದಂತಹ ಒಂದು ಸಾಂಪ್ರದಾಯಿಕ ಛಾಪನ್ನ ಹೊಂದಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಸರಾ ಸಂದರ್ಭದಲ್ಲಿ ಕುಣಿಯುವ ಒಂದು ಆಚರಣೆಯಾಗಿ ಬೆಳೆದು ಬಂದಿದೆ.
ನೀವು ಇಲ್ಲಿ ವೀಕ್ಷಿಸುತ್ತಿರುವ ಪಿಲಿಗೊಬ್ಬು ಅಂದರೆ ಹುಲಿವೇಷ ಕುಣಿತ ಮಂಗಳೂರಿನ ಚಿಲುಂಬಿ ಜೂನಿಯರ್ ಬಾಯ್ಸ್ ತಂಡದ್ದು. ಹುಲಿವೇಷ ಕುಣಿತವನ್ನ ಸದಾ ಪ್ರೋತ್ಸಾಹಿಸುವ ಕಂಕನಾಡಿ ಫ್ರೆಂಡ್ಸ್ ಇಲ್ಲಿ ನಮಗಾಗಿ ಪ್ರದರ್ಶಿಸಿದೆ.
ಹುಲಿವೇಷದ ಪ್ರವೇಶ, ಧರಣಿ ಮಂಡಲ, 2 ತೌಲ, 4 ತೌಲ, 6 ತೌಲ, 8 ತೌಲ ಹೀಗೆ ವಿವಿಧ ಕಸರತ್ತು ಒಳಗೊಂಡು ಪ್ರದರ್ಶಿಸುವ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿ ಅಥವಾ ತಂಡಗಳಿಗೆ ಮಾತ್ರ ಮಾನ್ಯತೆ. ಸಂಘಟಕರು ಒಡ್ಡುವ ಈ ಎಲ್ಲಾ ಷರತ್ತುಗಳನ್ನ ಹುಲಿವೇಷಗಳು ನಡೆಸಬೇಕು. ಇದು ಹುಲಿವೇಷದ ಪಕ್ಕಾ ಚಾಲೆಂಜ್.
ಬಾಯ್ಸ್ ಕಂಕನಾಡಿ ಫ್ರೆಂಡ್ಸ್ ತಂಡಗಳಿಗೆ ಸದಾ ಪ್ರೋತ್ಸಾಹಿಸೋಣ. ಬಲೆ ಪಿಲಿಗೊಬ್ಬುಗ ಖುಷಿ ಪಡೋಣ, ಆರೋಗ್ಯವಾಗಿರೋಣ. ನಮಸ್ಕಾರ.